ಕಾರ್ಕಳದಲ್ಲಿ ಗೋಕೊಳ್ಳರ ಅಟ್ಟಹಾಸ ಹೆಚ್ಚಾಗಿದ್ದು ಕರಿಯಕಲ್ಲು ಕಜೆ ಎಂಬಲ್ಲಿ 2 ಮನೆಗಳಿಂದ ಗೋಗಳ ಕಳವಾಗಿದೆ. ಯಶೋಧ ಆಚಾರ್ಯ ಹಾಗೂ ಸುಧಾಕರ್ ಶೆಟ್ಟಿ ಎಂಬವರ ಮನೆಯಿಂದ ಗೋಗಳನ್ನ ಕಿಡಿಗೇಡಿಗಳು ಕಳವುಗೈದಿದ್ದಾರೆ. ಒಂದೇ ವರ್ಷದ ಅವಧಿಯಲ್ಲಿ ಒಂದೇ ಮನೆಯಿಂದ 16 ದನಗಳನ್ನು ಕಳವು ಮಾಡಲಾಗಿದ್ದು ಮತ್ತೊಂದು ಮನೆಯಲ್ಲಿ ಸುಮಾರು 12 ಗೋಗಳು ಕಾಣೆಯಾಗಿದ್ದಾವೆ. ಘಟನಾ ಸ್ಥಳಕ್ಕೆ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಭೇಟಿ ನೀಡಿದ್ದು ಪ್ರಕರಣದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಲಾಯಿತು. ಇನ್ನು ಗೋಗಳನ್ನು ಕಳ್ಕೊಂಡು ಅಸಹಾಯಕರಾಗಿರುವ ಯಶೋಧ ಆಚಾರ್ಯ ಅವರ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕಣ್ಣುಗಳು ತೇವಗೊಳ್ಳುತ್ತೆ. ಕೆಲವು ಪೆತ್ತಲು ಇಂಗಿನ ತಿಂಗಳು ತಾಂ ಕೂಡ ಕೈ ಕಂಜ ತಿಂಗಳು ಮಾಸಗಳು ಕೂಡ ಇಂಗಿನ ಗವರ್ಮೆಂಟ್ ಇಂಗ್ಲೇ ಪನು ಸರ್ಕಾರ ಪಂಚಾಯತ್ ಇಂಗ್ಲೇ ಕೈ ಕನ್ನ ಕಿದೆ ಬಾಕಿ ಹಿಡ್ಕೊಂಡು ಲೆಕ್ಕ ಕೊನಪ್ಪೇರು ಯಾನ್ ದಾರ ಮಲ್ಪಡ್ತಾ ಸಾಧ್ಯ ಇಲ್ಲ